ರಾಜ್ಯ ರಾಜಧಾನಿಯನ್ನೇ ಬೆಚ್ಚಿ ಬೀಳಿಸಿದ್ದ ವೃದ್ಧ ದಂಪತಿ ಕೊಲೆ ಪ್ರಕರಣವನ್ನ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಭೇದಿಸಿದ್ದಾರೆ. ಪೊಲೀಸರು 4 ಆರೋಪಿಗಳ ಹೆಡೆಮೂರೆ ಕಟ್ಟಿದ್ದಾರೆ. ನಾರಾಯಣಪ್ಪ, ರಾಮಸ್ವಾಮಿ, ಆಸಿಫ್ ಹಾಗೂ ಗಂಗಾಧರ ಎಂಬ 4 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ನಾರಾಯಣಪ್ಪ ಕಳೆದ 10 ವರ್ಷಗಳ ಹಿಂದೆ ಶಾಂತರಾಜು, ಪ್ರೇಮಲತಾ ಎಂಬುವರ ಮನೆಯಲ್ಲಿ ಬಾಡಿಗೆದಾರನಾಗಿದ್ದ. ಕೆಲ ವರ್ಷಗಳ ಹಿಂದೆ ಮನೆ ಖಾಲಿ ಮಾಡಿ ಹಿಂದೂಪುರದಲ್ಲಿ ನೆಲೆಸಿದ್ದ. ಇತ್ತೀಚೆಗೆ ಸಾಲದ ಸುಳಿಯಲ್ಲಿ ಸಿಲುಕಿದ್ದ. ಸಾಲ ತೀರಿಸಲಾಗದೆ ಒದ್ದಾಡ್ತಾ ಇದ್ದ. ಈ ಸಂಬಂಧ ಆಗಸ್ಟ್ 12ರಂದು ದಂಪತಿ ಮನೆಗೆ ನಾರಾಯಣಪ್ಪ ಬಂದಿದ್ದ. ಇನ್ನು ಸಾಲ ತೀರಿಸಲು ಹಣದ ಸಹಾಯ ಮಾಡುವಂತೆ ಮನವಿ ಮಾಡಿದ್ದ. ಈ ವೇಳೆ ದಂಪತಿ ನಿರಾಕರಿಸಿದ್ರು. 20ರಂದು ವರಮಹಾಲಕ್ಷ್ಮಿ ಹಬ್ಬದ ದಿನದಂದು 4 ಆರೋಪಿಗಳು ಮನೆಗೆ ಬಂದಿದ್ದಾರೆ. ಸಂಬಂಧಿಕರಿಗೆ ಅನಾರೋಗ್ಯ ಹಿನ್ನೆಲೆ ಸಾಲ ನೀಡುವಂತೆ ಮನವಿ ಮಾಡಿದ್ದಾರೆ. ಇದಕ್ಕೆ ಪ್ರೇಮಲತಾ ನಿರಾಕರಿಸಿದ್ರಿಂದ ಆರೋಪಿಗಳು ಕುಪಿತಗೊಂಡು ವೈರ್ನಿಂದ ವೃದ್ಧೆಯ ಕತ್ತು ಬಿಗಿದು ಉಸಿರುಗಟ್ಟಿಸಿ ಸಾಯಿಸಿದ್ದಾರೆ ಎನ್ನಲಾಗಿದೆ. ಇನ್ನು ಮಲಗಿದ್ದ ಶಾಂತರಾಜುರನ್ನ ಸ್ಕ್ರೂ ಡ್ರೈವರ್ನಿಂದ ಚುಚ್ಚಿ ತಲೆದಿಂಬಿನಿಂದ ಮುಖವನ್ನೊತ್ತಿ ಉಸಿರುಗಟ್ಟಿಸಿ ಸಾಯಿಸಿದ್ದಾರೆ. ದಂಪತಿ ಕೊಲೆ ಮಾಡಲು ಪೂರ್ವ ಸಿದ್ಧತೆಯೊಂದಿಗೆ ಹಿಂದೂಪುರದಿಂದ ಬೆಂಗಳೂರಿಗೆ ಬಂದಿದ್ದ ಆರೋಪಿಗಳು ಮೆಜೆಸ್ಟಿಕ್ನಿಂದ ಕುಮಾರಸ್ವಾಮಿ ಲೇಔಟ್ಗೆ ಬಿಎಂಟಿಸಿಯಲ್ಲಿ ಬಸ್ನಲ್ಲಿ ಬಂದಿದ್ದಾರೆ. ಇನ್ನು ಸಮೀಪದ ಅಂಗಡಿಯೊಂದರಲ್ಲಿ ಸ್ಕ್ರೂ ಡ್ರೈವರ್ ಖರೀದಿಸಿದ್ರು. ಬಳಿಕ ಮನೆಗೆ ಹೋಗಿ ಅಂದುಕೊಂಡಂತೆ ಕೃತ್ಯವೆಸಗಿ ಮತ್ತೆ ಬಸ್ ಮೂಲಕ ಮೆಜೆಸ್ಟಿಕ್ಗೆ ಹೋಗಿ ಅಲ್ಲಿಂದ ಹಿಂದೂಪುರ ಸೇರಿದ್ರು. ಇನ್ನು ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು 100 ಸಿಸಿಟಿವಿಗಳ ದೃಶ್ಯ ಪರಿಶೀಲಿಸಿ ಆರೋಪಿಗಳ ಚಲನವಲನ ಪತ್ತೆ ಮಾಡಿ ಬಳಿಕ ಬಂಧಿಸಿದ್ದಾರೆ.